ಸರಗೂರು ತಾಲೂಕಿನ ತೆಲುಗು ಮಸಹಳ್ಳಿ ಗ್ರಾಮದಲ್ಲಿ ಶನಿವಾರ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಕಾಡು ಪ್ರಾಣಿಗಳ ಹಾವಳಿಯಿಂದಾಗಿ ರೈತರ ಬೆಳೆಗಳು ಸಂಪೂರ್ಣವಾಗಿ ಹಾಳಾಗುತ್ತಿವೆ. ಇದಕ್ಕೆ ಶೀಘ್ರದಲ್ಲೇ ಕಡಿವಾಣ ಹಾಕುವಂತೆ ದೂರುಗಳು ಹೆಚ್ಚಾಗಿ ಕೇಳಿಬಂದವು. ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಕಾಡಂಚಿನ ವ್ಯಾಪ್ತಿಯಲ್ಲೇ ಹೆಚ್ಚಾಗಿ ಗ್ರಾಮಗಳು ಬರುವುದರಿಂದ ಕಾಡು ಪ್ರಾಣಿಗಳ ಹಾವಳಿಯೂ ಜೋರಾಗಿದೆ. ಇದರಿಂದ ಸಾಲ ಮಾಡಿ ಬಿತ್ತನೆ ಮಾಡಲಾದ ಬೆಳೆಗಳು ನಾಶವಾಗುತ್ತಿವೆ. ಕಾಡು ಪ್ರಾಣಿಗಳು ಬೆಳೆಗಳನ್ನು ತಿಂದು ತೊಳೆಯುತ್ತಿವೆ. ಹೀಗಾಗಿ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎಂಬಂತಾಗಿದೆ. ಕೂಡಲೇ ಅರಣ್ಯ ಇಲಾಖಾಧಿಕಾರಿಗಳು ಕಾಡು ಪ್ರಾಣಿಗಳ ಹಾವಳಿ ತಡೆಗಟ್ಟಲು ಕ್ರಮ ವಹಿಸಬೇಕೆಂದು ರೈತರು ತಹಶೀಲ್ದಾರ್ ಚೆಲುವರಾಜು ಅವರಲ್ಲಿ ಮನವಿ ಮಾಡಿದರು. ತಹಶೀಲ್ದಾರ್ ಚೆಲುವರಾಜು ಮಾತನಾಡಿ, ಅರಣ್ಯ ಪ್ರದೇಶದ ವ್ಯಾಪ್ತಿಯಲ್ಲಿ ಕಾಡು ಪ್ರಾಣಿಗಳ ಹಾವಳಿಯಿಂದ ಬೆಳೆ ನಾಶವಾಗುತ್ತಿರುವುದು ಗಮನಕ್ಕೆ ಬಂದಿದೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಕಾಡು ಪ್ರಾಣಿಗಳ ಹಾವಳಿ ತಡೆಗೆ ಕ್ರಮ ವಹಿಸಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಎನ್ ಬೇಗೂರು ಆರ್ಎಫ್ಒ ಮಂಜುನಾಥ್, ಕಾಡು ಪ್ರಾಣಿಗಳ ಹಾವಳಿ ತಡೆಗೆ ಶಕ್ತಿ ಮೀರಿ ಶ್ರಮಿಸುತ್ತಿದ್ದೇವೆ. ವಲಯದಲ್ಲಿ ಕಡಿಮೆ ಸಿಬ್ಬಂದಿಗಳು ಇರುವುದರಿಂದ ಹಾವಳಿ ತಡೆಗೆ ಹಿನ್ನಡೆಯಾಗಿದೆ. ಈ ಬಗ್ಗೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದ್ದು, ಖಂಡಿತವಾಗಿಯೂ ಕಾಡು ಪ್ರಾಣಿಗಳ ಹಾವಳಿ ತಡೆಯುವುದಾಗಿ ಭರವಸೆ ನೀಡಿದರು. ಇದಲ್ಲದೆ ಕಾರ್ಯಕ್ರಮಕ್ಕೆ ಗೈರಾದ ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಜರುಗಿಸಲು ಮೇಲಾಧಿಕಾರಿಗಳ ಗಮನಕ್ಕೆ ತರಲಾಗುವುದು ಎಂದು ಸೂಚಿಸಿದರು. ಕಾರ್ಯಕ್ರಮದಲ್ಲಿ ಹೆಗ್ಗನೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪ್ರಮೀಳಾ ಮಹೇಶ್, ಉಪಾಧ್ಯಕ್ಷೆ ಮಂಜುಳಾ ವಸಂತಕುಮಾರ್, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪವಿತ್ರ ಲೋಕೇಶ್, ಗ್ರಾಮ ಪಂಚಾಯಿತಿ ಸದಸ್ಯರು ಚಿಕ್ಕ ಕೂಸೇಗೌಡ, ಕೂಸಪ್ಪ, ಬಸವರಾಜು, ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ರಾಮಸ್ವಾಮಿ, ಪಶು ಸಂಗೋಪನಾ ಇಲಾಖೆಯ ನಿರ್ದೇಶಕ ವೈಡಿ ರಾಜಣ್ಣ, ಎಪಿಎಂಸಿ ಅಧಿಕಾರಿ ವಸಂತ್ ಕುಮಾರ್, ಗ್ರೇಡ್ 2 ತಹಶೀಲ್ದಾರ್ ಪರಮೇಶ್ ಮೂರ್ತಿ, ಕಂದಲಿಕೆ ಹೋಬಳಿ ಕೃಷಿ ಇಲಾಖೆ ಅಧಿಕಾರಿ ವೆಂಕಟೇಶ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಉದಯ್ ಕುಮಾರ್, ತೋಟಗಾರಿಕೆ ಇಲಾಖೆ ಅಧಿಕಾರಿ ಗೋವಿಂದರಾಜು, ಹೆಗ್ಗಣೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪ್ರಕಾಶ್, ಉಪ ತಹಶೀಲ್ದಾರ್ ಸುನೀಲ್, ರಾಜ್ಯ ನಿರೀಕ್ಷಕ ಗೋವಿಂದರಾಜು, ಗ್ರಾಮ ಲೆಕ್ಕಿಗ ನರಸಿಂಹರೆಡ್ಡಿ, ಕುಮಾರ್, ಹೇಮಂತ್, ಮಂಜುನಾಥ, ನುಂಗು ಅರಣ್ಯ ಇಲಾಖೆಯ ಸಿಬ್ಬಂದಿ ಲೋಕೇಶ್, ಮುಖಂಡರು ಡಿಜಿ ಶಿವರಾಮ್, ಪರಶಿವಮೂರ್ತಿ, ಬಸವರಾಜು, ಶಿವನಾಗಪ್ಪ, ಕೂಸಪ್ಪ, ಉಮೇಶ್, ಶಿವಮಲ್ಲು, ಶಾಂತಮಲ್ಲಪ್ಪ, ಭೋಗಮಲ್ಲಪ್ಪ, ಮಲ್ಲಿಕಾರ್ಜುನ, ನಾಗರಾಜು, ಮುತ್ತಣ್ಣ, ಸಿದ್ದಪ್ಪ ಇನ್ನು ಮುಂತಾದ ಮುಖಂಡರು ಹಾಗೂ ಅಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ವರದಿ ಚಂದ್ರಹಾದನೂರು. ಹಳ್ಳಿಗಳ ಸಮಸ್ಯೆಗಳು ಅವ್ರಿಗೇನಿರುತ್ತೆ, ನಮ್ಮ ಸಾರ್ವಜನಿಕರಿಗೆ, ರೈತರಿಗೆ ಆ ಸಮಸ್ಯೆಗಳನ್ನ ಅವರ ಸಮಸ್ಯೆಯನ್ನು ಇತ್ಯರ್ಥಪಡಿಸಲಿಕ್ಕೆ ಅಥವಾ ಸವಲತ್ತುಗಳನ್ನ ಪಡಲಿಕ್ಕೆ ತೊಂದರೆ ಆಗಬಾರ್ದು ಅನ್ನೋ ಹಿತದೃಷ್ಟಿಯಿಂದ ಈ ಒಂದು ಜಿಲ್ಲಾಧಿಕಾರಿಗಳ ಹಳ್ಳಿ ಕಡೆ ಎಂಬ ವಿನೂತನ ಕಾರ್ಯಕ್ರಮ ನಮ್ಮ ಸರ್ಕಾರ ಜಾರಿಗೆ ತಂದಿದೆ. ಸೊ ಆ ನಿಟ್ಟಿನಲ್ಲಿ ನಾವೀಗಾಗಲೇ ಸರಗೂರು ತಾಲೂಕಿನಲ್ಲಿ ಜನವರಿ ಮಾಹೆಯಿಂದ ಹಲವಾರು ಗ್ರಾಮಗಳಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ. ಕೆಲವು ಸಮಸ್ಯೆಗಳನ್ನು ಕೂಡ ಇತ್ಯರ್ಥ ಆಗಿದ್ದಾವೆ. ತಮಗೆ ಎಲ್ಲರಿಗೂ ಗೊತ್ತಿರುವಂಗೆ ಜಮೀನಿನ ಕೆಲವೊಂದು ಸಮಸ್ಯೆಗಳು ಇಲ್ಲಿವರೆಗೂ ಇತ್ಯರ್ಥ ಆಗಿಲ್ಲ. ಸೊ ಸಾಕಷ್ಟು ಸಮಯ ಕೂಡ ತಗೊಳ್ತವೆ. ಆದರೆ ಕೆಲವೊಂದು ಸವಲತ್ತುಗಳು, ಈಗ ನಮ್ಮ ಪೆನ್ಷನ್ ಇರ್ಬೋದು, ಮತ್ತು ಬೇರೆ ಬೇರೆ ಇಲಾಖೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಮೂಲಕ ಕೂಡ ಸಿಗುವಂಥ ಸವಲತ್ತುಗಳಿರ್ಬೋದು, ಮತ್ತು ಸಮಾಜ ಕಲ್ಯಾಣ ಇಲಾಖೆ ಮೂಲಕ ಸಿಗುವಂಥ ಸವಲತ್ತುಗಳಿರ್ಬೋದು, ಅಂಥ ಸಮಸ್ಯೆಗಳಿಗೆ ನೀವು ಹಳ್ಳಿಯಿಂದ ಪಟ್ಟಣಕ್ಕೆ ಬಂದು ತಮ್ಮ ಹಣ ವ್ಯಯ ಮಾಡಿ ಮತ್ತೆ ಕೆಲಸ ಆಗದಂತೆ ವಾಪಸ್ಸು ಬರುವಂಥ ಸ್ಥಿತಿ, ಮತ್ತೆ ಯಾರೂ ಸಿಗಲಿಲ್ಲ ಕಚೇರಿನಲ್ಲಿ ಅಂತ ಒಂದು ಇದು ಬರಬಾರದು, ಪರಿಸ್ಥಿತಿ ಬರಬಾರದು ಅನ್ನೋ ದೃಷ್ಟಿಯಿಂದ ಈ ಒಂದು ಜಿಲ್ಲಾಧಿಕಾರಿ ಹಳ್ಳಿ ಕಡೆ ಕಾರ್ಯಕ್ರಮ ಮೂಲಕ ಎಲ್ಲ ಇಲಾಖೆಗಳ ಅಧಿಕಾರಿಗಳನ್ನ ಒಂದೆಡೆ ಸೇರಿಸಿ ತಮಗೆ ಈ ಥರ ಯಾವುದಾದ್ರು ಸವಲತ್ತುಗಳು ಏನಾದರೂ ನಿಮಗೆ ಸಿಕ್ಕಿಲ್ಲ ಅಂದರೆ ಆ ಸವಲತ್ತು ತಗೊಳ್ಳಿಕ್ಕೆ ಅಥವಾ ಸಾಧ್ಯವಾದ್ರೆ ಇಲ್ಲೇ ಇತ್ಯರ್ಥಪಡಿಸೋದಕ್ಕೆ ಅಥವಾ 15 ದಿನದೊಳಗಡೆ ನಾವು ಅದನ್ನು ಸಮಸ್ಯೆನ ಇತ್ಯರ್ಥಪಡಿಸಿ ತಮಗೆ ಮಾಹಿತಿಯನ್ನು ಕೊಡಲಿಕ್ಕೆ ಒಂದು ಕ್ರಮವನ್ನು ನಾವು ತಗೊಳ್ತಾ ಇದ್ದೀವಿ. ದುರಸ್ತಿ ಮಾಡ್ಕೊಡ್ಬೇಕು ಅಂತ ಕೇಳ್ತಾ ಇದ್ದೀವಿ. ದುರಸ್ತಿ ಮಾಡ್ಕೊಡೋದಕ್ಕೆ ಇದು ಏಕವ್ಯಕ್ತಿ ಕೋರಿಕೆ ಮೇಲೆ ಒಂದು ಅರ್ಜಿ ಕೊಡಬೇಕಾಗ್ತದೆ. ಅದು ತುಂಬ ಎಲ್ಲ ಹೇಳಿದ್ನಲ್ಲ ನಿಮಗೆ, ತುಂಬ ಟೈಮ್ ತಗೊಳುತ್ತೆ. ಇದು ನೋಡೋಣ, ಇನ್ನೇ ಅರ್ಜಿ ಇದೆ ನಿಮ್ಮದು? ಅಲ್ಲ, ಮೊದಲು ಅದು ನೋಟಿಫಿಕೇಶನ್ ಮೊದಲೇ ಆಗಿರ್ತದೆ ಫಾರೆಸ್ಟ್ಗೆ ಅವರೇ. ಫಾರೆಸ್ಟ್ಗೆ ಈಗ ರೈತ ಹೇಳಿದ್ದಾರೆ 39ನೇ ಸರ್ವೆ ನಂಬರ್ ಅರ್ಧ ಭಾಗ ಆಗಿದೆ, ಅವ್ರಿಗೆ ಸಾಗುವಳಿ ಆಗಿದೆ. ಸಾಗುವಳಿ ಹೆಂಗಾಯ್ತು ಅವ್ರಿಗೆ? ಅಲ್ಲ, ಯಾವಾಗ ಕೊಟ್ಟಿದ್ದಾರೆ? ಅದೇ 53ನೇ ನಂಬರ್ ಅರ್ಜಿ ಹಾಕಿದ್ರೆ ಅದಕ್ಕೆ ಗೋಮಾಳ ಇದ್ರು ಕೊಡ್ಲಿಕ್ಕೆ ಬರುತ್ತೆ. ನಾನು ಹೇಳ್ತೆ 50-53 ಇದ್ರೆ ಆ ಕಮಿಟಿಗೆ ಇಡ್ತೀವಿ, ಕಮಿಟಿ ತೀರ್ಮಾನ ತಗೊಳುತ್ತೆ.
ಆಯ್ತಾ. 57 ನಾನು ಹೇಳ್ತಾ ಇರೋದು 57 ನಂಬರ್ ಅರ್ಜಿ ಕೊಟ್ಟಿದ್ದೀವಿ ನಾವು ಅಂತ ಹೇಳ್ತಾ ಇದ್ದಾರೆ. ಪುನಃ ಹೊಸ ಕೊಟ್ಟಿರೋದು 53 ಕೊಟ್ಟು ಬಂದಿದ್ದೀವಿ. 50 ನಮೂನೆ 50 53 ಏನಾದ್ರು ಕೊಟ್ಟಿದ್ರೆ ಅದಕ್ಕೆ ಗೋಮಾಳನ ನಾವು ಪರಿಗಣಿಸಿ ಅದಕ್ಕೆ ನಾವು ಕಮಿಟಿ ಮುಂದೆ ಇಡ್ತೀವಿ. 57ಕ್ಕೆ ಏನಾದ್ರು 57 ಕೊಟ್ಟಿದ್ರೆ ಗೋಮಾಳ ಅಂತಿದ್ರೆ ಕೊಡಕ್ ಬರೋಲ್ಲ, ಅದನ್ನ ರಿಜೆಕ್ಟ್ ಆಗುತ್ತೆ. ಆ ಕೊಟ್ಟಿದ್ರೆ ಅದು ಬಂದು ವೆರಿಫೈ ಮಾಡಿಸಿ, ಮಕ್ಕಳ ಮೆಟೀರಿಯಲ್ ತಗೊಬನ್ನಿ, ವೆರಿಫೈ ಮಾಡಿಸಿ, ರೆಕಾರ್ಡ್ ಇದ್ರೆ ಕಮಿಟಿ ಮುಂದೆ ಇಡಿಸೋಣ. ಅದೇ ಫಾರೆಸ್ಟ್ ನೋಟಿಫಿಕೇಶನ್ ಆಗಿದ್ರೆ ನಾವು ಏನು ಮಾಡಕ್ಕಾಗಲ್ಲ, ಅವರಿಂದ ಬಿಡಿಸಿ ನಿಮಗೆ ಕೊಡಕ್ಕಾಗಲ್ಲ. ಅದಲ್ಲ ದಾಖಲೆಯಲ್ಲಿ ನೀವು ಉಳ್ತಾ ಇದ್ದೀರಿ, ಅದು ದಾಖಲೆಯಲ್ಲಿ ಫಾರೆಸ್ಟ್ ಅಂತಿದೆ, ಫಾರೆಸ್ಟ್ ನೋಟಿಫೈ ಆಗಿದೆ. ಫಾರೆಸ್ಟ್ಗೆ ನೋಟಿಫೈ ಆಗಿರೋದ್ರಿಂದ ನಾವು ಅದನ್ನು ಬಿಡಿಸಿ ನಾವು ಕೊಡಕ್ಕಾಗೋದಿಲ್ಲ. ಅಲ್ಲಿಂದ ಬಂದು ನಮ್ಮ ಅಪ್ಪನ ಹೆಸರಲ್ಲೇ ಖಾತೆ ಅದ. ನಮ್ಮ ಮಕ್ಳು ಮೂರ್ ಜನ ಮಕ್ಳು ಓಡಿಸಿದ್ದಾರೆ. ನಾವು 3 ಜನ ಮಕ್ಳು ನಾವ್ ಏನ್ ಮಾಡೋ? ನಮ್ಮ ಅಪ್ಪನ್ ಸಾಯಿಸ್ಬೇಕು, ನಮ್ಮ ಅವ್ನ್ ಸಾಯಿಸ್ಬೇಕು, ನಾವು ಖಾತೆ ಮಾಡ್ಸಬೇಕು ಅಂದ್ರೆ ಹಂಗಾರೆ ಈಗ ಹೇಳಿದೀನಿ ಏನಿದೆ ಕಾನೂನು ಇದೆ ಅಂತ, ಏನ್ ಕಾನೂನು ಇದೆ ಅದು ಹೇಳಿದೀವಿ ಆಯ್ತಾ. ನೀವು ಹೇಳ್ದಂಗೆ ಏನ್ ಹೇಳ್ತಾರೆ ಅದನ್ನ ಕೇಳ್ಕೊಂಡು ಮಾಡಿ ಅಂತ ಸರ್ಕಾರ ಡೈರೆಕ್ಷನ್ ಹೋಗ್ಬಿಟ್ರೆ ನೀವು ಹೇಳ್ದಂಗೆ ಮಾಡೋಣ ಸರ್. ಪ್ರತಿ ಒಂದ್ ಕಾರ್ಯಕ್ರಮದಲ್ಲೂ ತಹಸೀಲ್ದಾರ್ ಸಾಹೇಬ್ರೆ, ನಾನು ತಾಲೂಕ್ ರೈತ ಸಂಘದ ಸೆಕ್ರೆಟರಿ, ಪ್ರತಿ ಒಂದ್ ಕಾರ್ಯಕ್ರಮದಲ್ಲೂ ನೀವು ಈ ತರ ಹೇಳ್ತೀರಾ. ಕಾನೂನು ತಿಳ್ಕೊಂಡಿದೀವಿ ಸರ್, ಕಾನೂನು ತಿಳ್ಕೊಂಡಿದೀವಿ ನಾವು. ನಿಮ್ಗೆ ಮೊದಲನೇ ಒಂದು ಕಾರ್ಯಕ್ರಮದಲ್ಲಿ ಒಂದು ರಸ್ತೆ ವಿಚಾರ ಕೊಟ್ಟ, ತೆಲುಗು ಮಾತಾಡಿ ಗ್ರಾಮ ಒಂದು 20 ವರ್ಷದ ವಿಚಾರವಾಗಿ ರಸ್ತೆ ವಿಚಾರ, ಸಾರ್ವಜನಿಕ ರಸ್ತೆ ನಕಾಸೆ ಇದೆ. ರಸ್ತೆನ ನಾನು ಏನ್ ಮಾಡ್ಬೇಕು ಅಂತ ಮಾಡಿದೀರಾ ಸರ್? ಹೆಲ್ಪ್ ಆಗಿದೆಯಾ ಸರ್ ರೈತರಿಗೆ? ಅದು ನೀವು ಮಾಡಿರೋದು ಹೆಲ್ಪ್ ಆಗಿದೆಯಾ ರೈತರಿಗೆ? ಏನ್ ಮಾಡಿದೀನಿ ನನಗೆ ಗೊತ್ತಿದೆ. ರೈತರಿಗೆ ಹೆಲ್ಪ್ ಆಗಿದೆ ನೀವು ಮಾಡಿರೋದು. ನೀವು ಏನ್ ಅರ್ಜಿ ಕೊಡ್ತೀರಾ ಕೊಡ್ರಿ, ನೀವು ಅಷ್ಟೇನೆ ಮಾತಾಡ್ಬಿಡ್ರಿ. ನೀವು ನಾನು ಮಾತಾಡ್ತಾ ಇದ್ದೀನಿ. ನಮ್ ಸಮಸ್ಯೆಗಳಿದೆ ನೋಡಿ. ಜಮೀನ್ ಕೊಟ್ಟಿದ್ದಾರೆ, ತಿರುಗಾಡಕ್ ರಸ್ತೆ ಇಲ್ಲ, ದುರಸ್ತಿ ಆಗ್ತಾ ಇಲ್ಲ. ಜಮೀನು ಎಲ್ಲರೂ ನೋಡಬೇಕು. ಜಮೀನಿಗೆ ಯಾವಾಗ 60 ವರ್ಷ ಆಯ್ತು. ಈಗ ನಾವು ಸತ್ಮೇಲೆ ನಮ್ಮ ಮಕ್ಕಳಿಗಾಗತ್ತಾ? ಅಲ್ಲಿಗಂಡ ಉಳಿಮೆ ಏನ್ ಮಾಡೋ ರೈತರು? ಈಗ 8 ಕ್ವಿಂಟಲ್ 10 ಕ್ವಿಂಟಲ್ ರಾಗಿ ಬೆಳಿತೀವಿ, ಈಗ 4 ಕ್ವಿಂಟಲ್ ಬಂದಿದ್ದೀವಿ. ಏನ್ ಮಾಡ್ಬೇಕು ನಾವು ರೈತರು?